ಕಟೀಲು ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ ಕ್ಷೇತ್ರವಾಗಿದ್ದು ದುರ್ಗಿಯ ಉತ್ಸವವನ್ನು ಭಕ್ತರೆಲ್ಲರೂ ಸೇರಿ ವೈಭವದಿಂದ ಮಾಡೋಣ, ಆ ಮೂಲಕ ಧನ್ಯರಾಗೋಣ ಎಂದು ಕೊಂಡೇವೂರು ಸ್ವಾಮೀಜಿ ಹೇಳಿದರು. ಅವರು ಕಟೀಲು ಬ್ರಹ್ಮಕಲಶೋತ್ಸವ ಸಲುವಾಗಿ ವಿವಿಧ ಸಮಿತಿಗಳ ಪ್ರಮುಖ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ಈ ಹಿಂದೆ ನಡೆದ ಕಟೀಲಿನ ಬ್ರಹ್ಮಕಲಶ ಮಾದರಿಯಾಗಿದ್ದು ಮುಂದಿನ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆಯುವಂತಾಗಬೇಕು ಎಂದು ಹೇಳಿದರು. ಈ ಸಂದರ್ಭ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 2020 ಜನವರಿ 30ರಂದು ಬ್ರಹ್ಮಕಲಶಾಭಿಷೇಕ, ಫೆಬ್ರವರಿ 1ರಂದು ನಾಗಮಂಡಲ, 2ರಂದು ಕೋಟಿ ಜಪ ಯಜ್ಞ, ತಾರೀಕು 3ರಂದು ಸಹಸ್ರ ಚಂಡಿಕಾ ಯಾಗ ನಡೆಯಲಿದ್ದು 30 ವಿವಿಧ ಸಮಿತಿಗಳ ಪದಾಧಿಕಾರಿಗಳನ್ನು ಭಾನುವಾರ ಘೋಷಿಸಲಾಯಿತು. ಬ್ರಹ್ಮಕಲಶೋತ್ಸವದ ಸಲುವಾಗಿ ಡಿಸೆಂಬರ್ 15ರಂದು ಋಕ್ ಸಂಹಿತಾ ಯಾಗ 8 ಕುಂಡಗಳಲ್ಲಿ ನಡೆಯಲಿದೆ ಎಂದರು. ಸೇರಿಕೊಂಡು ಇದಕ್ಕೆ ಸಂಬಂಧಪಟ್ಟು ಈಗಾಗಲೇ ಜವಾಬ್ದಾರಿ ಕೊಟ್ಟವನ್ನೆಲ್ಲ ಒಮ್ಮೆ ಸೇರಿಸಿಕೊಂಡು ಈ ಕಾರ್ಯವನ್ನು ಹೇಗೆ ಎಲ್ಲ ಭಕ್ತರ ಬಳಿಗೆ ವಿಚಾರವನ್ನು ಮುಟ್ಟಿಸಿ ತಾಯಿಯ ಆ ಸ್ಮರಣೆಯನ್ನು ಮಾಡುವ ಮೂಲಕ ಅವಳ ಕೃಪೆಗೆ ಪಾತ್ರರಾಗಿ ಅವರ ಜೀವನ ಹಸನಾಗುವಂತಹ ಸನ್ನಿವೇಶವನ್ನು ಉಂಟು ಮಾಡುವ ಅವಕಾಶವೆಂದು ಪ್ರಾಮಾಣಿಕವಾಗಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಎಲ್ಲ ವಿಭಾಗದ ಸಮಿತಿಯವರು ಈ ವಿಭಾಗಕ್ಕೆ ಜವಾಬ್ದಾರಿ ಅಂದರೆ ಇದಕ್ಕೆ ಸಹಕಾರವನ್ನು ಕೊಡುತ್ತಾ ಈ ತಾಯಿಯ ಜಪವನ್ನು, ಈ ಮಂತ್ರವನ್ನು ಎಲ್ಲರೂ ಉಚ್ಚರಿಸಿ ಅದರ ಒಳ್ಳೆ ಫಲವನ್ನು ಸಿಕ್ಕುವಂತೆ ಮಾಡಬೇಕು. ಹಾಗೆ ಉಳಿದೆಲ್ಲ ವಿಭಾಗಕ್ಕೂ ಈಗ ಜವಾಬ್ದಾರಿ ಘೋಷಣೆ ಮಾಡಿದ್ದಲ್ಲದೆ ಈ ಸಂದರ್ಭ ದೇಗುಲದ ಆಡಳಿತ ಸಮಿತಿ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ, ಕೊಡೆತೂರು ಗುತ್ತು, ಆನುವಂಶಿಕ ಮುಕ್ತೇಸರ ವಾಸುದೇವ ಅಸ್ರಣ್ಣ, ಎಂಬಿ ಪುರಾಣಿಕ್, ಶ್ರೀ ಹರಿನಾರಾಯಣ ದಾಸ ಅಸ್ರಣ್ಣ, ಸುಧೀರ್ ಕುಮಾರ್ ಶೆಟ್ಟಿ, ಕೊಡೆತೂರು ಗುತ್ತು ಮತ್ತಿತರರು ಉಪಸ್ಥಿತರಿದ್ದರು.